9 ವರ್ಷಗಳ ಪ್ರೀತಿ ಪ್ರೇಮದ ಕಥೆಯನ್ನು ಮುಗಿಸಿ ಮದುವೆಯಾದ 2 ತಿಂಗಳಲ್ಲೇ ಪ್ರಿಯಕರಣೆ ಸಾವನ್ನಪ್ಪಿದ್ದಾನೆ. 33 ವರ್ಷದ ಜಿತೇಂದ್ರ ಕುಮಾರ್ ಯಾದವ್ ಇಜ್ಜತ್ ನಗರದ ಪ್ರದೇಶದ ಬಾಡಿಗೆ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. ಆರಂಭದಲ್ಲಿ ಸಾವು ಯಾವುದೇ ಅನುಮಾನಕ್ಕೆ ಕಾರಣವಾಗಿರಲಿಲ್ಲ. ಜಿತೇಂದ್ರ ಆತ್ಮಹತ್ಯೆಯಿಂದ ಸಾವನ್ನಪ್ಪಿದ್ದಾರೆ ಎಂದು ನೆರೆಹೊರೆಯವರಿಗೆ ಹೇಳಲಾಗಿತ್ತು. ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಕತ್ತು ಹಿಸುಕಿರುವುದು ಸಾವಿಗೆ ಕಾರಣ ಎಂದು ತಿಳಿದು ಬಂದಿದೆ. ಎಲ್ಲ ಪುರಾವೆಗಳನ್ನು ಒಟ್ಟುಗೂಡಿಸಿ ಪೊಲೀಸರು ಜಿತೇಂದ್ರ ಅವರನ್ನು ಅವರ ಪತ್ನಿ ಕತ್ತು ಹಿಸುಕಿ ಕೊಂದಿದ್ದಾರೆಯೇ ಮತ್ತು ಅವರ ಮಾವ, ಅತ್ತೆ ಮತ್ತು ಸೋದರ ಮಾವ ಅವರನ್ನು ಹಿಡಿದಿಟ್ಟುಕೊಂಡಿದ್ದಾರೆ ಎಂದು ಹೇಳಿದರು. ನಂತರ ಆತ್ಮಹತ್ಯೆಗೆ ಯತ್ನಿಸಲು ಮೃತದೇಹವನ್ನು ಕಿಟಕಿಯ ಗ್ರಿಲ್ನಿಂದ ಮಫ್ಲರ್ನಿಂದ ನೇತು ಹಾಕಲಾಯಿತು. 3 ಆರೋಪಿಗಳನ್ನು ಬಂಧಿಸಲಾಗಿದ್ದು ಪೊಲೀಸರು ಸೋದರ ಮಾವನನ್ನು ಹುಡುಕುತ್ತಿದ್ದಾರೆ. ವಿದ್ಯಾರ್ಥಿ ದಿನಗಳಲ್ಲಿ ಪ್ರಾರಂಭವಾದ 9 ವರ್ಷಗಳ ಸಂಬಂಧ ನಂತರ ಪತ್ನಿ ಜ್ಯೋತಿ ಮತ್ತು ಸಂತ್ರಸ್ತ ಜಿತೇಂದ್ರ ಕುಮಾರ್ ಯಾದವ್ ಕಳೆದ ವರ್ಷ ನವೆಂಬರ್ 25ರಂದು ವಿವಾಹವಾದರು. ಪೊಲೀಸರ ಪ್ರಕಾರ ಮದುವೆಯನ್ನು ಹಿಂದೂ ಪದ್ಧತಿಗಳ ಪ್ರಕಾರ ಮತ್ತು 2 ಕುಟುಂಬಗಳ ಒಪ್ಪಿಗೆಯೊಂದಿಗೆ ನಡೆಸಲಾಗಿತ್ತು. ಪೊಲೀಸರ ಪ್ರಕಾರ ಮದುವೆಯಾದ ವಾರಗಳಲ್ಲಿ ಸಂಬಂಧ ಹದಗೆಡಲು ಪ್ರಾರಂಭಿಸಿತ್ತು. ಮುಖ್ಯವಾಗಿ ಹಣದ ವಿಷಯವಾಗಿ ಜಿತೇಂದ್ರ ಜ್ಯೋತಿಯ ಬ್ಯಾಂಕ್ ಖಾತೆಯಿಂದ 20,000 ರೂಪಾಯಿಗಳನ್ನು ಪಡೆದಿದ್ದರು. ಆನ್ಲೈನ್ ಜೂಜಾಟದಲ್ಲಿ ಹಣವನ್ನು ಕಳೆದುಕೊಂಡರು ಎಂದು ಪೊಲೀಸರು ಆರೋಪಿಸಿದ್ದಾರೆ. ಈ ನಷ್ಟವು ಅವರ ನಡುವೆ ಪದೇ ಪದೇ ವಾದಗಳಿಗೆ ಕಾರಣವಾಗಿತ್ತು. ಜನವರಿ 26ರಂದು ಹಣ ಕಾಣೆಯಾದ ಬಗ್ಗೆ ಜ್ಯೋತಿ ತನ್ನ ಪತಿಯನ್ನು ಪ್ರಶ್ನಿಸಿದಾಗ ಜಗಳ ಉಲ್ಬಣಗೊಂಡಿದೆ. ಆ ಸಮಯದಲ್ಲಿ ಜ್ಯೋತಿ ತನ್ನ ಪೋಷಕರು ಮತ್ತು ಸಹೋದರರನ್ನು ದಂಪತಿಗಳ ಬಾಡಿಗೆ ಮನೆಗೆ ಕರೆಸಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಮನೆ ಇಜ್ಜತ್ ನಗರ ಪ್ರದೇಶದ ಗಿರ್ಜಾಶಂಕರ್ ಕಾಲೋನಿಯಲ್ಲಿದೆ. ಜಿತೇಂದ್ರ ಅವರು ಮದುವೆಯ ನಂತರ ಜ್ಯೋತಿಯೊಂದಿಗೆ ಅಲ್ಲಿ ವಾಸವಾಗಿದ್ದರು. ಅವರು ಮೂಲತಃ ಎಟಾವಾ ಜಿಲ್ಲೆಯ ಬೌಪುರ ಗ್ರಾಮದವರು. ಪೊಲೀಸರ ಪ್ರಕಾರ ಜ್ಯೋತಿಯ ತಂದೆ ಕಾಳಿಚರಣ್, ತಾಯಿ ಚಮೇಲಿ ಮತ್ತು ಸಹೋದರ ದೀಪಕ್ ಆಕೆಯ ಕರೆ ಮೇರೆಗೆ ಮನೆಗೆ ಬಂದರು. ನಂತರ ಘರ್ಷಣೆಯ ಸಮಯದಲ್ಲಿ ಪೋಷಕರು ಮತ್ತು ಸಹೋದರ ಜಿತೇಂದ್ರನನ್ನು ತಡೆದು ಆತನ ಕೈಕಾಲುಗಳನ್ನು ಹಿಡಿದುಕೊಂಡರು. ಆದರೆ ಜ್ಯೋತಿ ಆತನ ಕತ್ತನ್ನು ಹಿಸುಕಿದ್ದಾರೆ ಎಂದು ಪೊಲೀಸರು ಹೇಳಿದ್ದಾರೆ. ಜಿತೇಂದ್ರ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ ನಂತರ ಕುಟುಂಬವು ಕೊಲೆಯ ಚಿಹ್ನೆಗಳನ್ನು ಅಳಿಸಿ ಹಾಕುವ ಪ್ರಯತ್ನ ನಡೆಸಿತು ಎಂದು ಪೊಲೀಸರು ಹೇಳಿದ್ದಾರೆ.